ಮುಕ್ಕೋಟು ಒಳಪೇಟೆಯ ಶಿವಾನಿ ಕಾಂಪ್ಲೆಕ್ಸ್ನಲ್ಲಿ ಆಡಳಿತ ಕಚೇರಿಯನ್ನೊಳಗೊಂಡ ತೀಯಾ ಸೇವಾ ಸಹಕಾರ ಸಂಘ ನಿಯಮಿತ ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮ ಆಗಸ್ಟ್ 23 ಆದಿತ್ಯವಾರ ಬೆಳಿಗ್ಗೆ ಜಪ್ಪು ಮಹಾಕಾಳಿ ಪಡ್ಪು ಮಾಶ್ ಗಾರ್ಡನ್ನಲ್ಲಿ ನಡೆಯಲಿದೆ ಎಂದು ತೀಯಾ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಎಂ ದಿನೇಶ್ ಕುಂಪಲ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ. ತೀಯಾ ಸೇವಾ ಸಹಕಾರ ಸಂಘದ ನಾವು ನಾಳಿದ್ದು ಬರುವ 23ಕ್ಕೆ ನಮ್ಮದು ದಶಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಪ್ರಯುಕ್ತ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಬಂದಿದ್ದೇವೆ. ಇವತ್ತು 2015 16 ನಮ್ಮ ತೀಯಾ ಸೇವಾ ಸಹಕಾರ ಸಂಘ ಪ್ರಾರಂಭವಾಯಿತು. ಬಹುಶಃ ಇದು ಪ್ರಾರಂಭದ ದಿನಗಳಲ್ಲಿ ನಮ್ಮ ತೀಯಾ ಸಮಾಜದ ಎಲ್ಲ ಹಿಂದುಳಿದ ವರ್ಗದ ಸಮಾಜವನ್ನು ಒಗ್ಗೂಡಿಸಬೇಕಾಗಿ ಆರ್ಥಿಕವಾಗಿ ಸಹಾಯ ಮಾಡುವ ನಿಟ್ಟಿನಲ್ಲಿ ಪ್ರಾರಂಭವಾದ ಒಂದು ಸಂಸ್ಥೆ. ಮುಂದುವರಿತಾ ಹೋಗುವಾಗ ಬೇರೆ ಬೇರೆ ಸಮಾಜದವರು ಕೂಡ ನಮ್ಮಲ್ಲಿ ಸೇರುವ ಒಂದು ಸೌಭಾಗ್ಯ ಕೂಡ ನಮಗೆ ಒದಗಿ ಬಂತು. ಇವಾಗ ಎಲ್ಲ ಸಮಾಜದವರನ್ನು ಒಟ್ಟುಗೂಡಿಸಿಕೊಂಡು ಈ ಒಂದು ತೀಯಾ ಸೇವಾ ಸಹಕಾರ ಸಂಘ ಮುಂದೆ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಆ ಪ್ರಯುಕ್ತ ನಮ್ಮಲ್ಲಿ ಬಹಳಷ್ಟು ಸ್ವಸಹಾಯ ಸಂಘಗಳಿದ್ದು 120 ಸ್ವಸಹಾಯ ಸಂಘಗಳಿದ್ದು ಇವರಿಗೆಲ್ಲರಿಗೂ ಒಂದು ದಿವಸದ ಒಂದು ಉತ್ಸಾಹಭರಿತವಾದ ವಾತಾವರಣವನ್ನು ಕಲ್ಪಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ನಮ್ಮ ವರ್ಷದ ಮಹಾಸಭೆ ಏನಿರ್ತದೆ ಅದೇ ದಿವಸ ನಾವು ದಶಮಾನೋತ್ಸವದ ಕಾರ್ಯಕ್ರಮ ಕೂಡ ನಾವು ಅವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳು ಹೇಗೆ ಇದೆ: ಬೆಳಿಗ್ಗೆ 9 ಗಂಟೆಗೆ ನಮ್ಮ ಮಹಾಸಭೆ ಜನರಲ್ ಬಾಡಿ ಪ್ರಾರಂಭವಾಗ್ತದೆ. ಅದ ನಂತರ ಒಂದು ಸಭಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಶಿವಗಿರಿಯ ಮಠದ ಸ್ವಾಮಿಗಳಾದಂಥ ಶ್ರೀಯುತ ಜ್ಞಾನತೀರ್ಥ ಸ್ವಾಮಿಗಳು ಬಂದು ನಮಗೆ ಆಶೀರ್ವಾದವನ್ನು ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀಯುತ UT ಖಾದರ್ ಅವರು, ನಮ್ಮ ಜಿಲ್ಲೆಯ ಸಂಸದರಾದಂಥ ಬ್ರಿಜೇಶ್ ಚೌಟಾರ್ ಅವರು, ಮಂಗಳೂರಿನ ಶಾಸಕರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವೇದವಾಸ್ ಕಾಮತ್ರವರು, ವಿಧಾನ ಪರಿಷತ್ ಸದಸ್ಯರಂಥ ಕಿಶೋರ್ ಕುಮಾರ್ ಅವರು, PV ಮೋಹನ್ ರವರು, ಅದೇ ರೀತಿ ಸೂರ್ಯಕಾಂತ್ ರವರು ಭಾರತ್ ಬ್ಯಾಂಕಿನ ಅಧ್ಯಕ್ಷರು, ನಮ್ಮ ಉಪನಿಬಂಧಕರಾದ ರಮೇಶ್ ರವರು, ಆತ್ಮಶಕ್ತಿ ವಿದ್ಯುದೇಶ ಸಂಘದ ಅಧ್ಯಕ್ಷರಾದಂಥ ಚಿತ್ತರಂಜನ್ ರವರು, ಲಯನ್ಸ್ ಉಷಾ ಪ್ರಭಾಕರ್ ರವರು, ಗಣೇಶ್ ಕುಂಟಾಲ್ಪಾಡಿಯವರು, ಸುರೇಶ್ ಭಟ್ನಗರ್ ಅವರು, ಚಿದಾನಂದ ಗುರಿಕಾರ್ ರವರು, ಅದೇ ರೀತಿ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ರವರು, ಐವನ್ ಡಿಸೋಜರ್ ಅವರು, ರೋಹನ್ ಮಂತೇರವರು, ಮಿಥುನ್ ರೈ ಅವರು, ವಸಂತ್ ಬಂಗೇರ್ ಅವರ ಧರ್ಮಪತ್ನಿಯಾದಂಥ ಶ್ರೀಯುತ ಸುಜಿತಾ ವಿ ಬಂಗೇರ್ ಅವರು, ಫ್ರಾನ್ಸಿಸ್ ಕುಟೀನೋ, ಪದ್ಮರಾಜ್ ಪೂಜಾರಿ, ಸತೀಶನ್ ಕಾಸರಗೋಡು, ಚಂದ್ರಶೇಖರ್ ಕರ್ಕೇರ, ಸುರೇಖಾ ಚಂದ್ರಾಸ್, ದೇವದಾಸ್ ಕುಲ್ಯ, ಸದಾಶಿವ ಉಳ್ಳಾಲ್, ಇಫ್ತಿಕಾರ್, ಅರವಿಂದ್ ಬೋಳಾರ್, ಸಂತೋಷ್ ಶೆಟ್ಟಿ ಬೋಳಿಯಾರ್, ವಿಶ್ವಾಸ್ ದಾಸ್ ರವರು, YB ಸುಂದರ್ ಅವರು, ರಮೇಶ್ ಶೆಟ್ಟಿ ಬೋಳಿಯಾರ್ ಅವರು, ಪ್ರಕಾಶ್ ಕುಂಪಲ, ಉಮೇಶ್ ಬೆಂಜನಪದವ್, ಅದೇ ರೀತಿ ಸೌಂದರ್ಯ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರಾದಂಥ ಸೌಂದರ್ಯ ರಮೇಶ್ ಅವರು, BSNL ಆ್ಯಂಡ್ ಪೋಸ್ಟ್ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದಂಥ ಶ್ರೀಯುತ ಶೈಲೇಶ್ ಕುಮಾರ್ ಅವರು, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ನೌಕರರ ಸಹಕಾರಿ ಸಂಘದ ಉಪಾಧ್ಯಕ್ಷರಾದಂಥ ರಾಘವ ರುಚಿಲ್ರವರು, ರಾಜಗೋಪಾಲ್ ರವರು, ರವಿಶಂಕರ್ ಸೋಮೇಶ್ವರ, ಮಾಧವಿ ಅವರು, ಇವರನ್ನೆಲ್ಲರನ್ನು ಗಣ್ಯರನ್ನು ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಮ್ಮ ಜೊತೆ ಇರಬೇಕೆಂಬ ನೆಲೆಯಲ್ಲಿ ಅವ್ರನ್ನೆಲ್ಲ ಕರೆದಿದ್ದೇವೆ. ವಿವಿಧ ಈ ಎಲ್ಲ ನಾಯಕರುಗಳನ್ನು ವಿವಿಧ ಕಾರಣದಿಂದ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ 10 ವರ್ಷದಲ್ಲಿ ನಮಗೆ ಬಹಳಷ್ಟು ಸಹಕಾರ ನೀಡಿದವರು ಇವರೆಲ್ಲರೂ. ಅದಕ್ಕಾಗಿ ಇವರಿಗೆ ಒಂದು ನಮ್ಮ ಸಂಘದ ಪರಿಚಯ ಮತ್ತು ಸದಸ್ಯರ ಒಂದು ಮುಖಾಮುಖಿ ಆಗುವಂಥ ಒಂದು ಸಂದರ್ಭವನ್ನು ನಾವು ಇಲ್ಲಿ ಒದಗಿಸಿಕೊಟ್ಟಿದ್ದೇವೆ. ಬಹಳಷ್ಟು ಅದರ ಜೊತೆಗೆ ಈ ಒಂದು ಸಭಾ ಕಾರ್ಯಕ್ರಮದ ನಂತರ ನಮ್ಮ ಈ ಪಂಚ ಗ್ಯಾರಂಟಿ ಯೋಜನೆ ಏನಿದೆ
ಇದರಲ್ಲಿ ಬಹಳಷ್ಟು ಗೊಂದಲಗಳಿದ್ದೀವಿ. ಕೆಲವೊಂದು ಮಹಿಳೆಯರಿಗೆ ನಮ್ಮಲ್ಲಿ 90% ಮಹಿಳೆಯರು ಭಾಗವಹಿಸುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಕೆಲವರದು ಪಂಚ ಗ್ಯಾರಂಟಿಯಲ್ಲಿ, ಕೆಲವರದು ಹೆಸರಿನಲ್ಲಿ ಕೆಲವೊಂದು ಲೋಪದೋಷಗಳು, ಕಚೇರಿಗೆ ಅಲೆದಾಡುವಂಥ ನಮ್ಮ ಸದಸ್ಯರೇ ತುಂಬ ಜನರು ಇದ್ದಾರೆ. ಈ ಒಂದು ವಿಷಯಕ್ಕಾಗಿ ಪಂಚ ಗ್ಯಾರಂಟಿಯ ಇಲಾಖೆಯವರನ್ನೇ ನಾವು ಅಲ್ಲಿ ಕರೆದಿದ್ದೇವೆ. ಏನೋ ಅವರಿಗೆ ತೊಂದರೆ ಇದೆ, ಅದನ್ನೆಲ್ಲ ಅಲ್ಲಿ ಸರಿಪಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ 1300 ಸದಸ್ಯರು ನಮ್ಮ ಈ ಒಂದು ಎ ಕ್ಲಾಸ್ ಸದಸ್ಯರನ್ನು ಹೊಂದಿದಂಥ ನಮ್ಮ ಸಂಘ, ಅದೇ ರೀತಿ ಅವರ ಕುಟುಂಬಗಳು ಇರ್ಬೋದು, ಮತ್ತು ಸಿ ಕ್ಲಾಸ್ ಡಿ ಕ್ಲಾಸ್ ಸದಸ್ಯರು ಕೂಡ ನಮ್ಮಲ್ಲಿದ್ದಾರೆ. ಅವರೆಲ್ಲರೂ ಅಲ್ಲಿ ಬರುವಾಗ ಏನಾದರೂ ಅವರ ಸಮಸ್ಯೆ ಕೂಡ ಈಡೇರಬೇಕು, ಕಚೇರಿಯಿಂದ ಕಚೇರಿ ಅಲೆದಾಟ ಮಾಡಬಾರ್ದು ಎಂಬ ನಿಟ್ಟಿನಲ್ಲಿ ನಾವು ಈ ಒಂದು ಪಂಚ ಗ್ಯಾರಂಟಿ ಯೋಜನೆಯ ಎಲ್ಲ ಒಂದು ಅರ್ಜಿಗಳನ್ನು ವಿಲೇವಾರಿ ಮಾಡುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ನಮಗೆ ಈಗ ಎಲ್ಲರಿಗೂ ಗೊತ್ತಿರ್ಬೋದು, ಈ ಆಧಾರ್ ಕಾರ್ಡ್ನಲ್ಲಿ ಕೂಡ ತುಂಬ ಸಮಸ್ಯೆಗಳಿದೆ. ಎಲ್ಲಿ ಕೂಡ KYC ಆಗ್ತಾ ಇಲ್ಲ. ಆಧಾರ್ ಕಾರ್ಡಲ್ಲಿ ನೋಂದಣಿ ಮಾಡಿಕೊಳ್ಳುವಾಗ ನಾವು ಎಷ್ಟು ಸರಿಯಾದ ಒಂದು ಮಾಹಿತಿ ಕೊಟ್ಟರೂ ಕೂಡ ವಿದ್ಯಾವಂತರು ಇರಲಿ ಅವಿದ್ಯಾವಂತರು ಅದರಲ್ಲಿ ಯಾರೂ ಕೂಡ ಹೊರತಾಗಿಲ್ಲ. ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಾಗ ಆಧಾರ್ ಕಾರ್ಡಿನ ಒಂದು ಸಮಸ್ಯೆ ಕೂಡ ನಮಗೆ ಬಹಳಷ್ಟು ಸಮಸ್ಯೆಯಾಗಿ ನಮ್ಮಲ್ಲಿ ಸಂಘಕ್ಕೆ ಬರುವಾಗ ಅವರ ಆಧಾರ್ ಕಾರ್ಡಲ್ಲಿ ಹೆಸರಿನ ಮಧ್ಯೆ ಒಂದು ಡಾಟ್ ಬರುವಂಥದ್ದು, ಸರ್ನೇಮ್ ಹಾಕುವಾಗ ಇದು ಎಲ್ಲಿ KYC ಹಾಕುವಾಗ ಅಥವಾ ಪಂಚ ಗ್ಯಾರಂಟಿ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಅರ್ಜಿ ಹಾಕುವಾಗ ಈ ಡಾಟ್ ಇದ್ದ ಕಾರಣ ಕೆಲವೊಂದು ಸಮಸ್ಯೆಯಾಗಿ ಬಹಳಷ್ಟು ಮಂದಿಯ ಹಣ ಈ ಏರ್ಟೆಲ್ ಕಂಪನಿಗೆಲ್ಲ ಹೋಗಿದೆ. ಈ ಪಾನ್ ಕಾರ್ಡ್ ಜೋಡಣೆ ಎಲ್ಲ ಮಾಡುವಾಗ ನಮಗೆ ಇದು ಪ್ರಾಕ್ಟಿಕಲ್ ಆಗಿ ನಾವು ಕಂಡಂಥದ್ದು. ನಾವು ಇಲಾಖೆಯಲ್ಲಿ ಅಥವಾ ಸಂಬಂಧಪಟ್ಟ ಎನ್ಕೊಂಡು ನಿಮ್ಮ ಹಣ ಸರ್ಕಾರದಿಂದ ಪಾಸ್ ಆಗಿದೆ, ಅದು ಏರ್ಟೆಲ್ ಕಂಪನಿ ಅಥವಾ ಮೊಬೈಲ್ ಕಂಪನಿ ಅವತ್ತೊಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮಾಡಲಿಕ್ಕೆ ಲಿಂಕ್ ಮಾಡಲಿಕ್ಕೆ ಬಂದಾಗ 1,000 ಕಟ್ಟಿ ಯಾರೆಲ್ಲ ಮಾಡಿದ್ದಾರೆ, ತುಂಬ ಜನರಿಗೆ ತೊಂದರೆ ಆಗಿದೆ. ಅದರಿಂದ ಈ ಒಂದು ಸಮಸ್ಯೆಯಲ್ಲಿ ತುಂಬ ಜನ ಸರ್ಕಾರದಿಂದ ಹಣ ಬರ್ತದೆ, ಆದರೆ ಇವರ ಅಕೌಂಟಿಗೆ ಬರ್ತಾ ಇಲ್ಲ. ಆದಷ್ಟು ನಾವು ಹೋಗಿ ಸರಿ ಮಾಡ್ತಾ ಇದ್ದೇವೆ, ಅದು ಎಷ್ಟಂತ ಮಾಡೋದು, ನಮ್ಮ ಕೆಲಸ ಸೇರ್ತಾರೆ. ಮಂಗಳೂರು ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಎಂ ದಿನೇಶ್ ಕುಂಪಲ, ಸಂಸ್ಥೆಯ ದಶಮಾನೋತ್ಸವದ ಉದ್ಘಾಟನಾ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು UT ಖಾದರ್ ಉದ್ಘಾಟಿಸಲಿರುವರು. ತಿರುವನಂತಪುರದ ಶಿವಗಿರಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಜ್ಞಾನತೀರ್ಥ ಸ್ವಾಮೀಜಿ ಆಶೀರ್ವಚನಗೈಯಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಫಲಾನುಭವಿಗಳ ವಿವಿಧ ಶಿಬಿರವನ್ನು ಉದ್ಘಾಟಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ವಿವಿಧ ಕ್ಷೇತ್ರದ ಪರಮಪೂಜ್ಯ ಸ್ವಾಮೀಜಿಗಳು, ಗಣ್ಯರು, ರಾಜ್ಯ ಹಾಗೂ ರಾಷ್ಟ್ರ ರಾಜಕೀಯ ನಾಯಕರುಗಳು, ಸಚಿವರುಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮಧ್ಯಾಹ್ನ 12 ಗಂಟೆಯ ನಂತರ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಹಿರಿಯರಿಗೆ ಹಾಗೂ ದಂಪತಿಗಳಿಗೆ ತೀಯಾ ಕ್ರೀಡಾ ಸ್ಪರ್ಧೆ, ವೈದ್ಯಕೀಯ ಶಿಬಿರ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ, ಶಕ್ತಿ, ಮಹಿಳಾ ಸಬಲೀಕರಣದತ್ತ ಪಯಣ, ಪಂಚ ಗ್ಯಾರಂಟಿ ಅನುಷ್ಠಾನ, ನೋಂದಾವಣಿ ಶಿಬಿರ, ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಸ್ಮಾರ್ಟ್ ಕಾರ್ಡ್ ನೋಂದಾವಣಿ ಶಿಬಿರ, ಆಧಾರ್ ಕಾರ್ಡ್ ತಿದ್ದುಪಡಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಕಿರು ಪೌರಾಣಿಕ ನಾಟಕ, ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ ಎಂದು ದಿನೇಶ್ ಕುಂಪಲ ತಿಳಿಸಿದರು. ಎಲ್ಲದಕ್ಕೆ ನಾವು ಜಪ್ಪು ಮಹಾಕಾಳಿ ಪಡಪು ಮಾಸ್ ಗಾರ್ಡನ್ ಅಂತ MS ಗಾರ್ಡನ್ ಅಂತ ಕರೀತಾರೆ. ಅದಕ್ಕೆ ಮಾಸ್ ಗಾರ್ಡನ್ ಈ ಪ್ಲೇಸ್ ಯಾಕಂತ ಹೇಳಿದ್ರೆ ನಮಗೆ ಆಟೋಟ ಸ್ಪರ್ಧೆಗಳನ್ನು ಕೂಡ ನಾವು ಅಲ್ಲಿ ಏರ್ಪಡಿಸಿದ್ದೇವೆ. ಈ ಫುಲ್ ಒಂದು ಇಡೀ ದಿವಸದ ಕಾರ್ಯಕ್ರಮ ಆದ್ದರಿಂದ ಅದು ನಮಗೆ ಕ್ರೀಡಾಕೂಟಕ್ಕೆ ಕೂಡ ಒಂದು ಅವಕಾಶ ಆಗ್ತದೆ. ನಾವು ಹೆಚ್ಚು ಉಳ್ಳಾಲ ಕಡೆಯಲ್ಲಿ ನಾವು ಪ್ರಸಿದ್ಧಿ ಇದ್ರೂ ಕೂಡ ಇನ್ನು ಜಿಲ್ಲಾ ಮಟ್ಟದಲ್ಲಿ ಇರುವಂತ ನಮ್ಮ ಇದು ಸೊಸೈಟಿ, ಅದಕ್ಕಾಗಿ ನಾವು ಅಲ್ಲಿ ಒಂದು ಸ್ಥಳಾವಕಾಶ ಹೆಚ್ಚು ಇದ್ದರಿಂದ ಅಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಹೆಚ್ಚು ಜನ ಕಾರ್ಮಿಕರಿದ್ದಾರೆ, ನಮ್ಮ ಸದಸ್ಯರು ಕಾರ್ಮಿಕರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಮಿಕ ಸವಲತ್ತಿನಿಂದ ವಂಚಿತರಾದವರು ತುಂಬಾ ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿಲಿಕ್ಕೆ ಹೋದಾಗ ಅವರಿಗೆ ಈ ಒಂದು ಅರ್ಜಿ ಕೊಂಡೋಗಿ ಕೊಡ್ಲಿಕ್ಕೆ ಅಥವಾ ಅದರ ಹಿಂದೆ ಹೋಗ್ಲಿಕ್ಕೆ ಸಮಯ ಇಲ್ಲ, ಅಥವಾ ಅವರಿಗೆ ಮಾಹಿತಿ ಇರುವುದಿಲ್ಲ ಕೆಲವೊಂದು ವಿಷಯದಲ್ಲಿ. ಅದಕ್ಕಾಗಿ ನಾವು ಕಾರ್ಮಿಕ ಇಲಾಖೆಯವರನ್ನ ಅಲ್ಲಿ ಕರೆದಿದ್ದೇವೆ. ನಮ್ಮವರಿಗೆ ಅದು ಕಾರ್ಮಿಕ ಇಲಾಖೆಯಲ್ಲಿ ಯಾವೆಲ್ಲ ಸವಲತ್ತು ಸಿಗ್ತದೆ ಅದೆಲ್ಲ ಅವರಿಗೆ ಸಿಗ್ಬೇಕೆಂಬ ನೆಲೆಯಲ್ಲಿ ನಾವು ಕರೆದಿದ್ದೇವೆ. ಅದೇ ರೀತಿ ನಮ್ಮ ವೈದ್ಯಕೀಯ ಶಿಬಿರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಎಲ್ಲ ENT ಆಗಿರ್ಬೋದು, ಮತ್ತೆ ಎಲುಬಿಗೆ ಸಂಬಂಧಪಟ್ಟಂತ ಆರ್ಥೋ ಇರ್ಬೋದು, ಇಂಥ ಮಹಿಳೆಯರಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯದ ಬಗ್ಗೆ ಆ ಡಾಕ್ಟರ್ 5
ಡಿಪಾರ್ಟ್ಮೆಂಟಿನ ವೈದ್ಯರು ಕೂಡ ಬರ್ತಾ ಇದ್ದಾರೆ. ಅವರನ್ನು ಪರೀಕ್ಷೆ ಮಾಡಿ ಅವರಿಗೆ ಒಂದು ಚಿಕಿತ್ಸೆ ಕೊಡುವಲ್ಲಿ ನಾವು ಕೂಡ ಒಂದು ಸಹಕಾರಿ ಆಗೋಣ ಅಂತ ಹೇಳುತ್ತಾ ಅವರಿಗೆ ಒಂದು ಅವಕಾಶ ಮಾಡಿಕೊಡುವ, ಅದಕ್ಕಾಗಿ ನಾವು ಅವರನ್ನು ಕೂಡ ನಾವು ಕರಿತಾ ಇದ್ದೇವೆ. ಇದೆಲ್ಲ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗಬೇಕಾದ್ರೆ ನಿಮ್ಮ ಸಹಕಾರ ಖಂಡಿತ ಬೇಕು. ನೀವು ಪ್ರಚಾರ ಜೊತೆಗೆ ನಾಳಿನ ಕಾರ್ಯಕ್ರಮದ ಎಲ್ಲ ಪತ್ರಿಕಾ ವರದಿಗಾರರು, ಮಿತ್ರರು, ದೃಶ್ಯ ಮಾಧ್ಯಮದವರು ನಮ್ಮ ಜೊತೆಗೂಡಿ ನಮ್ಮ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕು. ಅಲ್ಲಿಗೆ ಬಂದು ಅದರ ಏನಾದರೆ ವಾಹನದ ವ್ಯವಸ್ಥೆ ಬೇಕಾದರೆ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಖಂಡಿತವಾಗಿ ನೀವೆಲ್ಲ ಬಂದು ನಮ್ಮ ಈ ಸಣ್ಣ ಮಟ್ಟಿನ ಸೊಸೈಟಿಯ ಒಂದು ಸಹಕಾರ ಸಂಘದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನೀವು ಕಾರಣೀಭೂತರಾಗಬೇಕು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ಒಂದು 45 ನಿಮಿಷದ ಸಂಘದ ಸದಸ್ಯರೇ, ಮಹಿಳೆಯರು ಮತ್ತು ಪುರುಷರು, ಮಕ್ಕಳು ಎಲ್ಲ ಸೇರಿಕೊಂಡು ರಾಮಾಯಣದ ಒಂದು ತುಣುಕು ಕಥಾಭಾಗದ ನಾಟಕ ಕೂಡ ಅಲ್ಲಿ ಪ್ರದರ್ಶನ ಆಗಲಿಕ್ಕೆ ಇದೆ, ಸಂಗೀತ ಇದೆ, ಮತ್ತೆ ಒಂದು ನೃತ್ಯ ಕಾರ್ಯಕ್ರಮ ಕೂಡ ಇದೆ. ಇದನ್ನೆಲ್ಲ ಆನಂದಿಸಿ ಎಲ್ಲ ಸದಸ್ಯರು ಆನಂದಿಸಬೇಕಾಗಿ ನಾವು ಈ ಒಂದು ಕಾರ್ಯಕ್ರಮ ಜೋಡಣೆಯನ್ನು ಮಾಡಿಕೊಂಡಿದ್ದೇವೆ. ಅದರಿಂದ ತಾವು ಕ್ಲಬ್ ಸಮುದಾಯದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಇದ್ದು ಸಹಕರಿಸಬೇಕಾಗಿ ಕಳಕಳಿಯಲ್ಲಿ ನಾನು ನಮ್ಮ ಸಂಘದ ಪರವಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ತೆ. ಟಿಯಾ ಸೇವಾ ಸಹಕಾರ ಸಂಘದ ವತಿಯಿಂದ ಎಲ್ಲ ಪತ್ರಕರ್ತರಿಗೂ ಹಾಗೂ ಛಾಯಾಗ್ರಾಹಕರಿಗೂ ಎಲ್ಲ ಮಿತ್ರ ವೃಂದದವರಿಗೂ ಪ್ರಥಮವಾಗಿ ಸ್ವಾಗತಿಸ್ತೇನೆ. ನಾನು ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂಥ ಟಿಯಾ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂ ದಿನೇಶ್ ಕುಂಪಲ ಸರ್ ಅವರಿದ್ದಾರೆ. ಅದೇ ಉಪಾಧ್ಯಕ್ಷರಾಗಿರುವಂತಹ ಸುನಿಲ್ ಜೆ ಉಚ್ಚಿಲ್ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ನಿರ್ದೇಶಕರಾಗಿರುವಂತಹ ಸೂರಜ್ ಸರ್ ಇದ್ದಾರೆ. ಹಾಗೂ ಇನ್ನೊಬ್ಬ ನಿರ್ದೇಶಕರಾಗಿರುವಂತಹ ಅಭಿಜಿತ್ ಸರ್ ಕೂಡ ಇದ್ದಾರೆ. ನಾನು ಯಶವಂತಿ ಜೆ ಅಂತೇಳಿ CEO ಟಿಯಾ ಸೇವಾ ಸಹಕಾರ ಸಂಘದಿಂದ ಟಿಯಾ ಸೇವಾ ಸಹಕಾರ ಸಂಘ ನಿಯಮಿತ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಯಶವಂತಿ ಜೆ ಉಚ್ಚಿಲ್, ಉಪಾಧ್ಯಕ್ಷ ಸುನಿಲ್ ಜೆ ಉಚ್ಚಿಲ್, ನಿರ್ದೇಶಕ ಸೂರಜ್ ಕುಮಾರ್, ಅಭಿಜಿತ್ ಬೆಳ್ಚಾಡ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.